ಎನ್ಎನ್ಎಂ ಪ್ರೊಡಕ್ಷನ್ ಲಾಂಛನದ ಆತ್ಮಾನಂದ ರೈ ನಿರ್ಮಾಣದ ತುಳು ಚಲನಚಿತ್ರ ಪಿಲಿ ಫೆಬ್ರವರಿ 10 ತಾರೀಕಿಗೆ ಬಿಡುಗಡೆ ಉಂಟು. ಭರತ್ ರಾಮ್ ರೈ ಸಹ ನಿರ್ಮಾಪಕರಾದ ಯುವ ನಟೆ ಭರತ್ ಭಂಡಾರಿ ಕತೆ ಬರೆದು ನಾಯಕಿ ನಟರಾದ ಅಭಿನಯಿಸಾದಿರು. ಚಿತ್ರನ ಸೆನ್ಸಾರ್ ಮಂಡಳಿಗೆ ಕಡಪುರ್ದುನ್ ಪಣದು ಚಿತ್ರದ ಛಾಯಾಗ್ರಹಣ ಬೊಕ್ಕ ನಿರ್ದೇಶನದ ಜವಾಬ್ದಾರಿ ವಹಿಸೋನ್ನ ಮಯೂರ್ ಆರ್ ಶೆಟ್ಟಿ ಸುದ್ದಿಗೋಷ್ಠಿ ತೆರಿಪಾದರು. ಪಿಲಿ ಎನ್ನುವಂಥ ಚಲನಚಿತ್ರ ತುಳುವಿನಲ್ಲಿ ನಾವು ಸಿದ್ಧ ಮಾಡಿರುವಂಥ ಪಿಲಿ ಚಿತ್ರವನ್ನು ಎಲ್ಲ ಕೆಲಸಗಳು ಮುಗಿಸಿ ಇವತ್ತು ಈ ಮೀಡಿಯಾದ ಮುಖಾಂತರ ಜನರ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಎಕ್ಕಸಕ ಪಿಲಿಬೈಲ್ ಯಮುನಕ್ಕ ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಹಾಗೂ ಆ ಚಿತ್ರಗಳ ಸಾಹಿತ್ಯವನ್ನು ಬರೆದಿದ್ದೀನಿ. ಈ ಚಿತ್ರವನ್ನು ಛಾಯಾಗ್ರಹಣ ಮಾಡಿ ನಿರ್ದೇಶನ ಮಾಡಿದ್ದೇನೆ. ಪಿಲಿ ಅನ್ನುವಂಥ ಚಲನಚಿತ್ರ. ಹಾಗೂ ನಮ್ಮ ಜೊತೆ ಇವತ್ತು ಭೋಜರಾಜ್ ವಾಮಂಜೂರ್ ಅವರಿದ್ದಾರೆ. ನಮ್ಮ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ನಿಭಾಯಿಸಿರುವಂಥ ನಮ್ಮ ಭೋಜಣ್ಣ ಹಾಗೂ ಆತ್ಮಾನಂದ ರೈ ಅವರಿದ್ದಾರೆ, ನಮ್ಮ ಪ್ರೊಡ್ಯೂಸರು. ಹಾಗೂ ನಮ್ಮ ಮುಖ್ಯ ಕಥಾ ಭೂಮಿಕೆಯಲ್ಲಿ ಬರ್ತಿರುವಂಥ ಹಾಗೂ ಈ ಚಿತ್ರದ ಕಥೆಯನ್ನು ಬರೆದು ನಾಯಕನಾಗಿ ನಟಿಸಿರುವಂಥ ಭರತ್ ಭಂಡಾರಿ ಅವರಿದ್ದಾರೆ. ಹಾಗೂ ನಮ್ಮ ಚಿತ್ರದ ಎಡಿಟರ್ ಸಂಕಲನಕಾರ ಆಗಿರುವಂಥ ಗಣೇಶ್ ನೀರ್ಜಾಲ್ ಅವರಿದ್ದಾರೆ. ಚಿತ್ರವನ್ನು ನಾವು ಇದೇ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಮುಂದೆ ತರುವ ಯೋಜನೆಯಲ್ಲಿದ್ದೇವೆ. ಹಾಗೂ ಚಿತ್ರ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದ್ದು ಫೆಬ್ರವರಿ 10ನೇ ತಾರೀಕಿಗೆ ಎಲ್ಲ ಚಿತ್ರಮಂದಿರಗಳಲ್ಲಿ ಬರುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಕಲಾವಿದರು ಆತ್ಮಾನಂದ ರೈ, ಭರತ್ ಭಂಡಾರಿ, ಭೋಜರಾಜ್ ವಾಮಂಜೂರು, ಗಣೇಶ್ ನೀರ್ಚಾಲ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಕರಾವಳಿಯ ಸಂಸ್ಕಾರ ಸಂಸ್ಕೃತಿಯ ಅನ್ನು ಬಿಂಬಿಸುವಂಥ ಚಿತ್ರ. ಅದರೊಟ್ಟಿಗೆ ಒಳ್ಳೆಯ ಒಂದು ಕಥಾ ಹಂದರವನ್ನು ಹಮ್ಮಿಕೊಂಡಿದೆ. ಒಳ್ಳೆ ಕಥಾ ಸಾರಾಂಶ, ನಮ್ಮ ಕರಾವಳಿಗೆ ಏನು ಬೇಕೋ ಹಾಸ್ಯದ ಒಟ್ಟಿಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡುವಂಥ ಅದ್ಭುತವಾಗಿ ಮೂಡಿಬಂದಂಥ ಚಿತ್ರ ಪಿಲಿ. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಭರತ್ ಭಂಡಾರಿಯವರಿದ್ದಾರೆ. ನಮ್ಮ ಪ್ರಸಿದ್ಧ ಯಕ್ಷಗಾನ ಕಲಾವಿದ ಶ್ರೀಧರ್ ಭಂಡಾರಿಯವರ ತಮ್ಮನ ಮಗ. ಅದು ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ಅವರ ಮೂಲದಲ್ಲಿ ಯಕ್ಷಗಾನದ ಅಭಿರುಚಿ, ಕಲಾವಿದರ ಮಗ ಅಂತ ಹೇಳೋದಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ. ಅದ್ಭುತವಾಗಿ ಪ್ರಥಮ ಬಾರಿಗೆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅವರು. ನಮ್ಮ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು, ನಿಮ್ಮಿಂದ ನಮ್ಮ ಚಿತ್ರರಂಗ ಇನ್ನಷ್ಟು ಬೆಳೆಯುವುದಕ್ಕೆ ಸಾಧ್ಯ ಇದೆ. ನಿಮ್ಮ ಸಂಪೂರ್ಣ ಸಹಕಾರ ಹಿಂದೆ ಇತ್ತು, ಎಲ್ಲ ಚಿತ್ರಗಳಿಗಿತ್ತು. ಇದಕ್ಕೂ ನಿಮ್ಮ ಚಿತ್ರದ ಹಾರೈಕೆ, ನಿಮ್ಮ ಸಹಕಾರಗಳನ್ನು ನಾವು ಬಯಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಈ ಚಿತ್ರ ಬೆಳೆಯುವಲ್ಲಿ, ಯಶಸ್ವಿಯಾಗುವುದರಲ್ಲಿ ನಿಮ್ಮದು ಒಂದು ಪಾಲಿದೆ. ಎಲ್ರಿಗೂ ನಮಸ್ಕಾರ. ಚಿತ್ರೀಕರಣ ಮಾಡಿದ್ದೀವಿ ಎಲ್ಲ ಹೊಳಲಿ, ಕಟೀಲು ಹಾಗೂ ಮಂಗಳೂರಿನ ಸುತ್ತಮುತ್ತಲು. ಹಾಗೂ ಚಿತ್ರದಲ್ಲಿ ಮಣಿಕಾಂತ್ ಕದ್ರಿ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಮತ್ತು ನಮ್ಮ ನಿರ್ದೇಶಕ ಮಯೂರ್ ಶೆಟ್ಟಿ ನಿರ್ದೇಶನ ಮಾಡಿದ್ದಾರೆ ಮತ್ತು DOP ಆಗಿ ಕೆಲಸ ಮಾಡಿದ್ದಾರೆ. ಪ್ರೊಡ್ಯೂಸರ್ ಆತ್ಮಾನಂದ ರೈ ಅವರಿದ್ದಾರೆ. ಭೋಜರಾಜ್ ವಾಮಂಜೂರ್, ಅರವಿಂದ್ ಬೋಲಾರ್ ಮತ್ತು ನವೀನ್ ಡಿ ಪಟೀಲ್, ವಿಜಯಕುಮಾರ್ ಕೊಡಿಯಲ್ಬೈಲ್ ವಿಭಿನ್ನವಾಗಿ ಇದರಲ್ಲಿ ಅಭಿನಯಿಸಿದ್ದಾರೆ. ತುಳು ಸಂಸ್ಕೃತಿಯ ಅನ್ನು ತೋರಿಸುವಂತಹ ಒಂದು ಚಿತ್ರದಲ್ಲಿ ನಿರ್ಮಾಪಕನಾಗಿ ಭಾಗಿಯಾಗುವಂತಹ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಅದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಮೊದಲನೇದಾಗಿ ಬಂದಂತಹ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮ ವರ್ಗದವರಿಗೆ, ಯಾಕಂದರೆ ನಿಮ್ಮ ಪಾತ್ರ ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಗಿಕೊಂಡು ಬಂದವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ